ಹಾಯ್ ಹೆಲೋ ನಮಸ್ಕಾರ ಮಾದರೆಗ್ಲ ಪೂರನೆ ಯೂಟ್ಯೂಬ್ದ ಫ್ಯಾಮಿಲಿ ದಕ್ಲಿಗೆ ಮಧ್ಯಾಹ್ನದ ಸ್ವಲ್ಪ ಸೊ ಇನ್ನು ನಮ್ಮ ಒಂಜಿ ಮ್ಯಾಚ್ಗೆ ಬೈದ ಸೊ ಎಂಕಲ್ ನಂಜಿ ಟೀಮ್ ಲೇಡೀಸ್ ಟೀಮ್ ಗೊಬ್ಬರಿಗೆ ಫುಲ್ ರೆಡಿ ಆತಾರೆ ನನ್ನ ಕಜಿನ್ ನಕಲು ಅಕ್ಕನಕಲು ಮೆಗ್ದಿ ನಕಲು ಪೂರಲ್ಲೇ ರೈಟ್ ಸೊ ಆ ಕಲೆಗೆ ಸಪೋರ್ಟ್ ಮಲ್ಪುಗ ಬಂದು ನಮ್ಮ ಬೈದೇನಿ ತುಕ ಇನ್ನು ಮ್ಯಾಚ್ ಏನೋ ಪೂರ ಗಮ್ಮತ್ ಆಪುಂಡು ತೂಕ ಆ ಕಲೆಗೆ ಸುರುಕು ಯಾನು ಮಾತ ಕಲೆಗ್ಲ ಆಲ್ ದ ಬೆಸ್ಟ್ ಎಡ್ಡ ಮಲ್ತು ಗೊಬ್ಬಲೆ ಅಂದು ಪನೊಂದು ಇನ್ನಿತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಂದಿಲ್ಲ ತೂಕ ಅಂಜಿನಕ್ಕ ಎಡ್ಡೆ ಮಲ್ತು ಗೊಬ್ಬುಲೆ ಪೂರ ಆಲ್ ದ ಬೆಸ್ಟ್ ನೆನ್ಸಕ್ಕ ಈರಿದ್ದಾರೆ ನಮ್ಮ ಮಟ್ಟಿಗೆ ತೂವರೆಗ ಎಡ್ಡೆ ಮಲ್ತು ಗೊಬ್ಬೊಡವ ಕಡೆ ಮುಟ್ಟ ಉಂತ ಹೊಡಿಂಕಲೇನು ಬಯ್ಯ ಮುಟ್ಟ ಮಲ ಕುಮಾರ ಎಂಟು ಇಂಕನ್ನ ಪ್ಲೇಯರ್ ತಲೆ ಎಡ್ಡೆ ಮಲ್ತು ಗೊಬ್ಬಲೆ ಕುಮಾರ ಆಂಟಿ ಆತ ಹೌದಾ ಅದೇ ನಡುಟು ರಿಪ್ಪನ್ ಕರ್ಟಿ ಆಡ್ದ ಮ್ಯಾಚ್ ಮಸ್ತ್ ಕಿಂಜ ಗ್ರೌಂಡ್ ಅಂದ್ ರಡ್ ಟೀಮ್ ಫಸ್ಟ್ಗೆ ಪಾದೂರ್ ವರ್ಸಸ್ ಬಲ್ಮಠ ಮ್ಯಾಂಗ್ಳೂರ್ ಒಂಜಿ ಕುಡ್ಲ ಒಂಜಿ ಪಾದೂರ್ ವರ್ಸಸ್ ಏನಾಪುಂಡು ತೂಕ ಮ್ಯಾಚ್ ಸ್ಟಾರ್ಟ್ ಆಯ್ಬೋಕೆ ಜಸ್ಟ್ ಹಿಂಗನ ಪಾದರ್ದ ಕ್ಯಾಪ್ಟನ್ ಮೇರ್ ಏರ್ ವಿಲ್ಮಾ ಕ್ಯಾಪ್ಟನ್ ಅಂದ್ ವೈಸ್ ಕ್ಯಾಪ್ಟನ್ ಗೊತ್ತಿಜ್ಜಿ ಕೋಚ್ ಮೊಗಲ್ನ ಪೊಟ್ಟು ಕೋಚ್ ಜಡ್ಡೆ ಕೋಚ್ ಆಯ್ ಅಂಜೋಗ್ಲು ಕೋಡೆ ಸೋತದೇರು ಸ್ಟೇಟ್ ಲೆವೆಲ್ದ ಪ್ಲೇಯರ್ ಇರ್ತಾರೆ ಆಯ್ತು ಅಂಚಾರು ಎಡ್ಡೆ ಗೊಬ್ಬದೇರು ಅಂಚಾದ ಸೋತದೇರು ಅರ್ಷ ರಕ್ಷಣೆ ಆದ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಸಿಎಸ್ಎ ಶಾಂತಿ ಕೆತ್ತಡಲ್ ಬಲ್ವಡ ತಂಡಕ್ಕೆ ದಾಳಿಗಳನ್ನು ಬಿಟ್ಕೊಡ್ತಾ ಇದೆ. ಆರಂಭಿಕ ಪಂದ್ಯಕೂಟ ಅತಿಥಿ ಗಣ್ಯರ ಸಾಮೂಹಿಕದಲ್ಲಿ ನಡೀಲಿಕ್ಕಿದೆ. ಆ ನಿಟ್ಟಿನಲ್ಲಿ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ಳುವಂತೆ ಸಿಎಸ್ಐ ಇಮ್ಯಾನ್ಯುಲ್ ಚರ್ಚ್ ಪಾದೂರ್ ತಂಡಕ್ಕೆ ಮನವಿ ಮಾಡಿಕೊಂಡು ಅವರಿದ್ದೇವೆ. ಈ ಬಾರಿ ಮತ್ತೊಂದು ಹೊಡೆತ ಲಾಂಗ್ ಭಾಗದಲ್ಲಿ ಇಟ್ಟುಕೊಳ್ಳಿ. ಎರಡು ತಂಡದ ಆಟಗಾರರು ಕಡ್ಡಾಯವಾಗಿ ವೀಕ್ಷಕ ವಿವರಣೆಯ ಕೊಠಡಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದ ಪಂದ್ಯಕೂಟವಾಗಿ ಸಿಎಸ್ಐ ಇಮ್ಯಾನ್ಯುಲ್ ಚರ್ಚ್ ಬಹದ್ದೂರ್ ವಿರುದ್ಧ ಮಾತ್ರಗಳ ಬೆಸ್ಟ್ ವಿಶಸ್ ಮತ ಒಂದೊಂದು ಎಸ್ ಅಂಚನೆ ಮಲ್ತೇನೆ. ಪ್ರಾರಂಭಿಕ ಹಂತದ ಎಸ್ತಗಾರಿಕೆ ಚುಕ್ಕಿಯಾರೆ ಡಾಟ್ ಡಿಲಿವರಿ ಆಗ್ತಾ ಇದೆ. ಸ್ವಲ್ಪ ಮಟ್ಟಿನ ಯಶಸ್ಸು ಡೆನಿಟರ್ಗೆ ಲಭಿಸಿದ್ರೆ ಮತ್ತೆ ಡೆನಿಟ ಎಸ್ತಗಾರಿಕೆ ಭಾಗದಲ್ಲಿ ಮತ್ತೆ ಬೀಸುವಂತ ಪ್ರಯತ್ನ 30 ಗಜಗಳ ಆರಂಭಿಕ ಹುದ್ದರಿ ನೆಲೆಗೊಳ್ಳುತ್ತಾ ಇದೆ. 30 ಗಜಗಳ ಆರಂಭಿಕ ಹುದ್ದರಿ ಔಟಾ ಇದು 32 ಮಾದರಿಯ ಪಂದ್ಯಕೂಟದಲ್ಲಿ ಯಾವುದೇ ಸಿಕ್ಸರ್ಗೆ ಅವಕಾಶವಿಲ್ಲ. ಆ ನಿಟ್ಟಿನಲ್ಲಿ ಕಂಟ್ರೋಲ್ ನೆಟ್ ತಮ್ಮ ಹುದ್ದರಿಯನ್ನು ಬಿಟ್ಕೊಳ್ತಾ ಇದ್ದಾರೆ. ರಿಯಾನಾ ಜಪ್ತನ ಶ್ರೇಯಾಂದ್ರಾಕ್ಷಿ ವಿಭಾಗದ ಸ್ವಲ್ಪ ಮಟ್ಟಿನ ಎಡವಟ್ಟು ನಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಿಯಾನಾ ಆರಂಭಿಕ ಹಂತದ ಬೌಂಡರಿಯನ್ನು ಬಲ್ಬಡ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. 30 ಗಜಗಳ ಪಂದ್ಯಕೂಟ ಕೇವಲ ಬೌಂಡರಿಗಳಿಗೆ ಮಾತ್ರ ಅವಕಾಶ, ಸಿಕ್ಸರ್ ಗಳಿಗೆ ಯಾವುದೇ ಅವಕಾಶವಿಲ್ಲ. ಆ ನಿಟ್ಟಿನಲ್ಲಿ ಪ್ರಥಮ ಓವರ್ನ ಚತುರ್ಥ ಚಾತ್ಯಾಲೆ ಡೆನಿಟ ಬೀಸುವಂತ ಪ್ರಯತ್ನ
ಆರಿಡಲ್ಲಿ ಮತ್ತೆ ಬೌಂಡರಿ ದುರುಕಿನ ದಾಡಿಗೆ ತನ್ನ ಹರಿಯಾಣ ಮುಖಿಯನ್ನು ಕಡ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಡೆನಿಟ್ ಯಶಸ್ಸನ್ನು ಕಂಡ್ರೆ ಬೂದಿಯ ಹಂತದಲ್ಲಿ ರಿಯಾನ ದಾಡು ಸಿಡಿತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಬೌಂಡರಿ. ಪ್ರಥಮ ಓವರಿನ ಪಂಚಮ ಚಾಲ್ತಿಯಲ್ಲಿ ಡೆನಿಟಾ ಯುಬಿಎಂ ಜೂಬಿಲಿ ಟ್ರೋಫಿ 2024ರ ಎಲ್ಲ ಸ್ವಯಂ ಸೇವಕರು ದಯವಿಟ್ಟು ಲೈನ್ ಅಪ್ ಅನ್ನು ಮಾಡಿ. ಆ ನಿಟ್ಟಿನಲ್ಲಿ ಪಂಚಮ ಚಾಲ್ತಿಯಲ್ಲಿ ಡೆನಿಟಾ ಮತ್ತೆ ಬೀಸುವಂತಹ ಪ್ರಯತ್ನ. 30 ಗಜಗಳ ನಿಯಮದ ಉಲ್ಲಂಘನೆ ಮುಖೇನವಾಗಿ ರಿಯಾನ ತಮ್ಮ ಹುದ್ದೆಯನ್ನು ಬಿಟ್ಕೊಡ್ತಾ ಇದ್ದಾರೆ. ಅವರ ತರವಾದ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಆಟಗಾರ್ತಿ ಕರ್ಕಡ ದಾಳಿಗದ ವಿಭಾಗದಲ್ಲಿ ತನ್ನನ್ನು ಗುರುತಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಕಡ್ಕೊಳ್ತಾ ಇಲ್ಲ. ಆರಂಭಿಕ ಹಂತದ ಎತ್ತಗಾರಿಕೆ ಓವರ್ ಮುಕ್ತಾಯ ಕಡ್ಕೊಳ್ತಾ ಇದೆ. ಮುಕ್ತಾಯವನ್ನು ಕಂಡಿರ್ತಕ್ಕಂಥ 6 ಎತ್ತುಗಳ ಮುಂದೆ ತಂಡದ ಮೊತ್ತ 8 ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಕ್ರಿಸ್ಟಿನಾ ಎಸ್ತಗಾರಿಕೆ ವಿಭಾಗದಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ. ದಾಳಿಗದ ವಿಭಾಗದಲ್ಲಿ ಲವೀನಾ ಪ್ರಯತ್ನ ನಾಡು ಚೆಂಡು ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಲೋವರ್ ಮಾದರಿಯ ಚೆಂಡು ಮತ್ತೆ ಬೀಸುವಂತಹ ಪ್ರಯತ್ನ ಕಂಡುಕೊಳ್ತಾ ಇದೆ. ಮತ್ತೆ ಡೌಟ್ ಬಾಲ್ ಆಗ್ತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನ ದಾಡಿಗೆ ವಂಚಿಸುವ ಎಲ್ಲ ಲಕ್ಷಣಗಳು ಕೂಡ ಕ್ರೀಸಿನ ಮುಖೇನ ಕಂಡುಕೊಳ್ತಾ ಇದೆ. ಬೀಸುವಂತಹ ಪ್ರಯತ್ನ ಚೂರುಚಿನ ಎತ್ತಗಾರಿಕೆ ಕ್ರೀಸಿನ ಮುಖೇನ ಕಂಡುಕೊಳ್ತಾ ಇದೆ. ಬೀಸುವಂತಹ ಪ್ರಯತ್ನ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದಾಳಿಗೆ ಸಂಪರ್ಕವನ್ನು ಕಂಡುಕೊಂಡಿದೆ. ಹೂದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೂದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಬ್ಯಾಟ್ಸ್ಮನ್ ಬ್ಯಾಕ್ ಇಂಟು ದಿ ಪೆವಿಲಿಯನ್. ರವೀನ ಬೇರೆ ಹುಂದರೆ ಬಿಟ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಇರೋ ಆಟಗಾರ್ತಿ ರಿಯಾನ ಪೂರಿ ತನಕದ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕ್ಷೇತ್ರಾಂಶ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿನ ಎಡವಟ್ಟು ಕಂಡುಕೊಂಡ್ರೆ ಬೌಂಡರಿ ಸಾಗ್ತಾ ಇದೆ. 2 ಓವರ್ಗಳ ಮುಂದೆ ತಂಡದ ಮೊತ್ತ 12 ಸಾಗ್ತಾ ಇದೆ. ಅಸಾಸಿನ ಎತ್ತಗಾರಿಕೆ ದೃಷ್ಟಿಯಿಂದ ಮುಖ್ಯವಾಗಿ ಕಂಡುಕೊಂಡಿತ್ತು. ಆ ನಿಟ್ಟಿನಲ್ಲಿ ಮತ್ತೆ ಎತ್ತಗಾರಿಕೆ ವಿಭಾಗದಲ್ಲಿ ಬೇರೆ ದಾಳಿಗಳ ವಿಭಾಗದಲ್ಲಿ ಅದೇ ರೀತಿ ಡೆನಿಟಾ ಎತ್ತಗಾರಿಕೆ ವಿಭಾಗದಲ್ಲಿ ಚುರುಕಿನ ಜಂತ್ರಾಕ್ಷಣೆ ಡೆನಿಟಾ ಮುಖ್ಯ ಕಂಡುಕೊಳ್ತಾ ಇದೆ. ಬೇರೋ ಸ್ಟ್ರೈಕರ್ ವಿಭಾಗದಲ್ಲಿ ಎಸ್ತಗಾರಿಕೆ ಒತ್ತಡದ ಹೆಚ್ಚುವರಿ ಮುಖೇನವಾಗಿ 13 ಸಾಗ್ತಾ ಇದೆ. ಕ್ರಿಕೆಟ್ ಅಂಕಿಅಂಶ ಸಂಗತಿನ ಆರಂಭಿಕ ದುರಾದೃಷ್ಟಕರ ಸಂಖ್ಯೆ 13. ದುರಾದೃಷ್ಟದ ಅದೃಷ್ಟ ಹುಡುಕುವ ಪ್ರಯತ್ನ ಅದ್ಯಾವ ಆಟಗಾರ ಕಾದೋಡ್ಬೇಕಾಗುತ್ತೆ. ಮತ್ತೆ ಚುಕ್ಕಿಯಾರೆ ಡಾಟ್ ಡಿಲವರಿ. ತೃತೀಯ ಓವರ್ನ ತೃತೀಯ ಚಾಲ್ತಿಯಲ್ಲಿ ಡೆನಿಟಾ ಮತ್ತೆ ಸ್ವಲ್ಪ ಮಟ್ಟಿಗೆ ಗೂಡ್ ರಕ್ಷಣೆ ವಿಭಾಗದಲ್ಲಿ ಎಡವಟ್ಟು. ಬೌಂಡರಿ ಸಾಗ್ತಾ ಇದೆ. ಬಾಯಿಸ್ ಮುಖೇನವಾಗಿ ಬೌಂಡರಿ ಗಾಲಕೋಣದ ಹೆಚ್ಚುವರಿ ಸಾಗ್ತಾ ಇದೆ. ಮತ್ತೆ ಬೌಂಡರಿ ಸಾಗ್ತಾ ಇದೆ.
ಅಲ್ಲಿ ಗೂಟ ರಕ್ಷಣಾ ವಿಭಾಗದ ಹಿಂಭಾಗದಲ್ಲಿರುವ ಪ್ರೇಕ್ಷಕರು ದಯವಿಟ್ಟು ಸ್ವಲ್ಪ ಹಿಂದೆ ಸರಿಯಿರಿ. ಇಲ್ಲಿ ಸಂಘಟಕರು ಸ್ವಲ್ಪ ಮಟ್ಟಿನ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಸೂಚನೆಯನ್ನು ಪರಿಗಣಿಸಿ ಎಂಬ ಕರೆಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಡೈರಿಟಾ ಹಸ್ತಗಾರಿಕೆ ವಿಭಾಗದಲ್ಲಿ ಮತ್ತೆ ಬೇರೋ ದಾಡುಗೆರೆ ಸಂಪರ್ಕ ಕಳ್ಕೊಳ್ತಾ ಇಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಣಾ ವಿಭಾಗದ ವಿಭಾಗದ ನಡುವೆ ಇಡ್ತಾ ಇದೆ. ಬೀಸುವಂತಹ ಪ್ರಯತ್ನ ಚುರುಕಿನ ಕ್ಷೇತ್ರ ಆಗ್ತಾ ಇದೆ. ಬಾದೂರು ಮುಖೇನವಾಗಿ ಆ ನಿಟ್ಟಿನಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂತ 3 ಓವರ್ಗಳ ಮುಂದೆ ತಂಡದ ಮೊತ್ತ 21 ಸಾಗ್ತಾ ಇದೆ. ಮತ್ತೆ ವಿಲ್ಮಾ ಎಸ್ತಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ರಿಯಾನಾ ಪುರಿ ಚುರುಕಿನ ಎಸಗಾರಿಕೆ ವಿಲ್ಮಾ ಮುಖೇನವಾಗಿ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ರಿಯಾನಾ ಪುರಿ ಬಾಲ್ ಬ್ಯಾಟ್ ಬಿಟ್ಟು ಪ್ಯಾಡ್ ಮೇಲೆ ಸಾಗ್ತಾ ಇದೆ. ಚುರುಕಿನ ಎಸಗಾರಿಕೆ ರಿಯಾನಾ ಮುಖೇನವಾಗಿ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ರಿಯಾನಾ ಪುರಿ ಸ್ಟ್ರೈಕರ್ ನಲ್ಲಿ ರಿಯಾನಾ ಪುರಿ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಸ್ವಲ್ಪ ಮಟ್ಟಿನ ಎಡವಟ್ಟು ಸಾಗಿ ಬಂದ್ರೆ ಅವರ ತೆರವಾದ ಸ್ಥಾನಗಳು ತುಂಬಾ ಇನ್ನೋರ್ವ ಆಟಗಾರ್ತಿ ಅನುಷಾ ಅಂಕದ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ವಿಲ್ಮಾ ಹಸ್ತಗಾರಿಕೆ ವಿಭಾಗದಲ್ಲಿ ಅನುಷ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಬೀಸುವಂತ ಪ್ರಯತ್ನ. ಆ ನಿಟ್ಟಿನಲ್ಲಿ ಮತ್ತೆ ಚುಂಕಿಗಾಲೆ ಡಾಟ್ ಸಾಗ್ತಾ ಇದೆ. 20 ಸ್ಥಗಿತದಲ್ಲಿ ಕಂಡುಕೊಳ್ತಾ ಇದೆ. ಇದರ ಮೂಲಕವಾಗಿ ಮತ್ತೆ ಡಾಟ್ ಬಾಲ್. ಈ ಮಾದರಿ ಎಸ್ತಗಳು ಸ್ವಲ್ಪ ಮಟ್ಟಿನ ಇಬೇರು ಚರ್ಚ್ ತಂಡಕ್ಕೆ ಆಶಾದಾಯಕವಾಗಿ ಪರಿಗಣಿಸಿದ್ರೆ ಮತ್ತೆ ವಿಲ್ಮಾ ಮತ್ತೆ ಬೀಸುವಂತ ಪ್ರಯತ್ನ ಸ್ವಲ್ಪ ಮಟ್ಟಿನಲ್ಲಿ ಎಡವಟ್ಟು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬೌಂಡರಿ 4 ಓಟದ ಹೆಚ್ಚುವರಿ ಮುಕ್ತಾಯ ಕಂಡಿರ್ತಕ್ಕಂಥ 4 ಓವರ್ಗಳ ಮುಂದೆ ತಂಡದ ಮೊತ್ತ 25-26ರ ಸಾಧಾರಣ ಮೊತ್ತವನ್ನು ಟಾರ್ಗೆಟ್ ರೂಪದಲ್ಲಿ ಬಿಟ್ಕೊಡ್ತಾ ಇದೆ. ಬಲ್ಮಠ ತಂಡ ಉಳಿಸಿಕೊಂಡು ಬ್ಯಾಟ್ ಅನ್ನು ಬೀಸಿದ್ರೆ ಒಂದು ಹಂತದಲ್ಲಿ ಪಾದೂರು ತಂಡಕ್ಕೆ ಆಶಾದಾಯಕ. ಅದು ತಲೆಕೆಳಗಾದ್ರೆ ವಿರೋಧಿ ಬಾಂಧವರು ನಿಸ್ಸಂಶಯವಾಗಿ ಪಾದೂರು ಆಟ ಮೂಲಕವಾಗಿ ಮಾದೂರು ತಂಡದ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಬೌಂಡರಿ ರಿಯಾನಾ ಪುರಿ ಗೂಟ ರಕ್ಷಕಿಯಾಗಿ. ಆ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿ. ಡಾಟ್ ಬಾಲ್ ಸಾಗ್ತಾ ಇದೆ. ಮುಖೇನವಾಗಿ ಸಾಗ್ತಾ ಇದೆ. ತಾಣದ ಮೊತ್ತ 12 ಸಾಗ್ತಾ ಇದೆ. 4 ಎಸೆತದ ಮುಂದೆ ಸಾಗ್ತಾ ಇದೆ. ಬಾಲ್ ಮಾಡದ ಮುಖೇನವಾಗಿ ಪ್ರಥಮ ಓವರ್ನ ಕೊನೆಯ ಚಾನ್ಸಿಯಲ್ಲಿ ಅನುಷಾ ಮೂಲಕವಾಗಿ ಗಾಟಿ ಮುಟ್ಟಿ ನಾಟಿ 1 ಓವರ್ ಹೆಚ್ಚುವರಿ ಮುಖೇನ
ಅಲ್ಲಿ ಲೈನ್ ನಂಬರ್ ಕಾರ್ಯನಿರ್ವಹಿಸಿರುವ ಸ್ವಯಂ ಸೇವಕರು ತಮ್ಮ ತೀರ್ಮಾನವನ್ನು ತಿಳಿಸಿಕೊಳ್ಳಿ. ಆ ನಿಟ್ಟಿನಲ್ಲಿ ಬೌಂಡರಿ ಸಾಗ್ತಾ ಇದೆ. ಅಲ್ಲಿ ಆಟಗಾರರು ಗಮನಿಸಿಕೊಳ್ಳಿ, ಸೀಮಾ ರೇಖೆಯನ್ನು ಯಾವುದೇ ಹಂತದಲ್ಲೂ ಕೂಡ ಮುಟ್ಟುವಂತಿಲ್ಲ. ಆ ನಿಟ್ಟಿನಲ್ಲಿ ಬೌಂಡರಿ ಸಾಗ್ತಾ ಇದೆ. ತಂಡದ ಮೊತ್ತ 16 ಸಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳು ಬಾದೂರು ತಂಡದ ಖಾತೆಯನ್ನು ಸೇರ್ಪಡೆ ಕಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಡೆರಿಟಾ ಆ ನಿಟ್ಟಿನಲ್ಲಿ ಸಂಘಟಕರು ಮತ್ತೆ ಬೀಸುವಂತ ಪ್ರಯತ್ನ ಚುರುಕಿನ ಬಾಯ್ಸ್ ರೂಪದಲ್ಲಿ ಬೌಂಡರಿ ಬಿಡ್ಕೊಳ್ತಾ ಇದ್ದಾರೆ ಬಾಲ್ಗಡ ತಂಡದ ಆಟಗಾರ್ತಿಯರು. ಆ ನಿಟ್ಟಿನಲ್ಲಿ ಪಾದ್ಯ ಆಟ ಒನ್ ಸೈಡೆಡ್ ಸಾಗ್ತಾ ಇದೆ. 2 ಓಟಗಳ ಅವಶ್ಯಕತೆ ಪಾದೂರು ತಂಡಕ್ಕೆ. ಮತ್ತೆ ಬೌಂಡರಿ. ಸೊ ಫಸ್ಟ್ ಮ್ಯಾಚ್ ನಮ್ಮ ಮಕ್ಕಳು ವಿನ್ ಆಯ್ರು. ಮುಂಬರುವ ದಿನಗಳಲ್ಲಿ ಗೆಲುವಾಗಿ ಸೊ 2 ಓವರ್ ಫಿನಿಶ್ ಮಾಡ್ತ ಪಾಡಿಯರು 25 ಸ್ಕೋರ್. ಧನ್ಯವಾದ ಸಲ್ಲಿಸಿಕೊಂಡು ನೆಕ್ಸ್ಟ್ ರೌಂಡ್ ಏರ್ನೊಟ್ಟಿಗೆ ಉಂಟು. ಸೊ ಫಸ್ಟ್ ಮ್ಯಾಚ್ ನಮ್ಮ ವಿನ್ ಆಯ. ಸೊ ಇಂಚ ಒಪೋನೆಂಟ್ ಟೀಮ್ ದಕ್ಕಲು ಬರ್ತು ಕಂಗ್ರ್ಯಾಚುಲೇಷನ್ ಬಾಂಗಲ್ಲಿ. ಏದು ಪಂದ್ಯಕೂಟದ ಪಾತ್ರಶ್ರೇಷ್ಠ ಆಟಗಾರ್ತಿಯಾಗಿ ವಿಲ್ಮಾ ಡೋರತಿ ಸೋನ್ಸ್ ಮುಖ್ಯ ಅತಿಥಿಗಳಿಂದ ಪಾತ್ರ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆಯುವ ವಿನಂತಿಯನ್ನು ಮಾಡಿಕೊಂಡವರು. ಮ್ಯಾನ್ ಆಫ್ ದಿ ಮ್ಯಾಚ್ ವಿಲ್ಮಾಗೆ ಸಿಗುತ್ತದೆ 5 kg ಆಕೆಯ ಪಾಂಡ್ಯಶ್ರೇಷ್ಠ ಪ್ರಶಸ್ತಿಯಾಗಿ ಸ್ವೀಕರಿಸಿದ ವಿಲ್ಮಾ. ಅದೇ ರೀತಿ ಪ್ರಶಸ್ತಿಯನ್ನು ನೀಡಿದಂತ ಮಿಸ್ಟರ್ ಹೆರಾಲ್ಡ್ ಸೋನ್ಸ್, ಅದೇ ರೀತಿ ಮಿಸಸ್ ಡೋರತಿ ಸೋನ್ಸ್ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಂಡು ಅದು 3 ಮ್ಯಾಚ್ ಆಯಿತು. ಫಸ್ಟ್ ದ ಮ್ಯಾಚ್ ವಿನ್ ಆಯ್ರು. ಸೆಕೆಂಡ್ ದ ಮ್ಯಾಚ್ ದ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಲ್ಪುವೆ. ಸೊ ವಿಡಿಯೋನ ಸ್ಕಿಪ್ ಮಾಡಿ ಬಂದಿತ್ತು ಇನ್ನೇಕೆ. ಥ್ಯಾಂಕ್ ಯು ಸೋ ಮಚ್. ನಾನೊಂದು ವಿಡಿಯೋದೊಟ್ಟಿಗೂ ಬೊಕ್ಕ ತಿಕ್ಕು. ಟೇಕ್ ಕೇರ್, ಬೈ ಬಾಯ್.